ಪಾವನಿ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ಲಿಲ್ಲ, ಇವಾಗ ಕೇಳಿಸ್ತಿದೆ. ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ.
इस्कॉन श्री राधा गोविंद की जय, शशि गौर निताय की जय, ಜೈ ಶಿಲ ಪ್ರಭುಪಾದ ಕಿ ಜೈ, ಶಿಲ ಜೈ ಗುರುದೇವ ಕಿ ಜೈ, ಎಲ್ಲ ಜೈ ಗುರು ಪರಂಪರೆಗೂ ಜೈ, ಎಲ್ಲ ಜೈ ಶಿಕ್ಷಾ ಗುರುಗಳಿಗೂ ಜೈ, ಜೈ ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ಜೈ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಜೈ ವಾಂಚಾ ಕಲ್ಪತರೋಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ನಿನ್ನೆ ದಿನ ಮಾತಾಜಿ. ನಾವು ಶ್ರೀಮದ್ ಭಗವದ್ಗೀತೆ ಹರೇ ಅಧ್ಯಾಯ ಕೃಷ್ಣ. 10ರ 38ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಇವತ್ತು ನಾವು ಈ ಅಧ್ಯಾಯವನ್ನ ಅಂತ್ಯ ಮಾಡೋಣ. 39ರಿಂದ 42 ಶ್ಲೋಕ, ಕೇವಲ 4 ಶ್ಲೋಕಗಳಿದೆ. 4 ಶ್ಲೋಕಗಳಾದ್ಮೇಲೆ ಮತ್ತೆ ಆ ಒಂದು ಅಧ್ಯಾಯವನ್ನ ನಾವು ಪುನರಾವರ್ತನೆಯನ್ನ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10ರ 39ನೇ ಶ್ಲೋಕ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಇದರ ಒಂದು ಉಚ್ಚಾರಣೆ, ಯಚ್ಚಾಪಿ ಸರ್ವಭೂತಾನಾಂ. ಯಚ್ಚಾಪಿ ಬಿಡಿಸಿದಾಗ ಯತ್ ಚ ಅಪಿ ಅಂತ ಆಗುತ್ತೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ತದಹಂ ಬಿಡಿಸಿದಾಗ ತತ್ ಅಹಂ ಅರ್ಜುನ ಅಂತ ಆಗುತ್ತೆ. ನೀವು ತದಹಂ ಅರ್ಜುನ, ತದಹಂ ಒಂದ್ ಪದ ಮಾಡಿ, ಅರ್ಜುನ ಇನ್ನೊಂದ್ ಪದ ಮಾಡಿ. ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್. ನ ತದಸ್ತಿ ಇದು ಕೂಡ ಹಾಗೆ, ನ ತತ್ ಅಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದು ಮತ್ತೆ ತ ಅನ್ನುವಂಥದ್ದು ವ್ಯಂಜನ ತೆಗೆದಾಗ ದ ಆಗ್ಬಿಡುತ್ತೆ. ಹಾಗಾಗಿ ತದಸ್ತಿ ಅಂತ ಹೇಳ್ತಾರೆ. ವಿನಾ ಯತ್ ಸ್ಯಾತ್ ಮಯಾ ಭೂತ್. ನೋಡಿ ಎಲ್ಲಿ ವ್ಯಂಜನ ಇದೆ ಅಲ್ಲಿ ಅಲ್ಪವಾಗಿ ಹೇಳ್ಬೇಕು, ಮತ್ತೆ ಅದಕ್ಕೆ ಒತ್ತು ಯತ್ ಸ್ಯಾತ್ ಅಂತ ಅಂದ್ರೆ ಓಕೆ ಸವತ್ ಬಂದಾಗ ಹೇಳ್ಬೇಕು. ಎಲ್ಲಿ ವ್ಯಂಜನ ಇರುತ್ತೋ ಅಲ್ಲಿ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಸರಳವಾಗಿದೆ, ಇಲ್ಲಿ ನಿಮ್ಗೆ ಉಚ್ಚಾರಣೆಗೆ ಇಲ್ಲಿ ತೊಂದರೆ ಇಲ್ಲ ಅನ್ಕೊಳ್ತೇನೆ. ಸೊ ಇದರೊಂದು ಅರ್ಥವನ್ನ ನೋಡ್ಕೊಂಡು ಬರೋಣ. ಯತ್ ಚಾಪಿ ಯತ್ ಚಾಪಿ ಸರ್ವಭೂತಾನಾಂ. ಸರ್ವಭೂತ ಅಂದ್ರೆ ಎಲ್ಲ ಜೀವಿಗಳು. ಯತ್ ಅಂತಂದ್ರೆ ಏನಾದರೂ ಅಂತ ಹೇಳಿ ಅರ್ಥವನ್ನ ಕೊಡುವಂಥದ್ದು. ಬೀಜಂ ತದಹಂ ಅರ್ಜುನ. ಬೀಜಂ ಅಂದ್ರೆ ಬೀಜ ಅಂದ್ರೆ ಎಲ್ಲ ಕಾರಣಕ್ಕೂ ಕಾರಣ ಯಾವುದು ಅನ್ನೋದೇ ಭಗವಂತ ಅಂತ. ಆ ಬೀಜ ಏನು ಅಂದ್ರೆ ತದಹಂ. ತದಹಂ ತತ್ತಹಂ ಅಂದ್ರೆ ಅದು ನಾನೇ. ಆ ಬೀಜ ನಾನೇ, ಎಲ್ಲಾ ಜೀವಿಗಳು ಒಂದು ಬೀಜ ನಾನೇ. ನ ತದಸ್ತಿ ವಿನಾ ಯತ್ ಸ್ಯಾತ್. ನ ತದಸ್ತಿ ಅಂದ್ರೆ ಅಂದ್ರೆ ಅಂತದ್ ಏನು ಇಲ್ಲ ಅಂತ ಅರ್ಥ. ನ ತದಸ್ತಿ ವಿನಾಯತ್ ಸ್ಯಾತ್. ವಿನಾಯತ್ ಸ್ಯಾತ್ ಅಂದ್ರೆ ವಿನಾಯತ್ ಸ್ಯಾತ್. ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಇದು ವಿನಾಯತ್ ಸ್ಯಾತ್ ಅಂತಂದ್ರೆ ವಿನಾಯತ್ ಸ್ಯಾತ್ ಅಂದ್ರೆ ನನ್ನ ಅವಲಂಬನೆ ಇಲ್ಲದೆ ಯಾವುದೂ ಇಲ್ಲ ಅಂತ ಅರ್ಥ. ನ ತದಸ್ತಿ ವಿನಾಯತ್ ಸ್ಯಾತ್. ನನ್ನ ಅವಲಂಬನೆ ಇಲ್ಲದೆ ಯಾವುದೂ ಕೂಡ ಇಲ್ಲ ಈ ಜಗತ್ತಿನಲ್ಲಿ. ಮಯಾ ಭೂತಂ ಚರಾಚರಂ ಅಂದ್ರೆ ಇದು ಸ್ಯಾತ್ ಅಂತ ಹೇಳ್ತೆ ಕರೆಯುವಂಥದ್ದು ಅಸ್ತಿತ್ವ. ನನ್ನ ವಿನ ಈ ಜಗತ್ತಿನಲ್ಲಿ ಯಾವುದೇ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿ. ಆಮೇಲೆ ಮಯಾಭೂತಂ ಚರಾಚರಂ. ಭೂತಂ ಅಂತಂದ್ರೆ ಜೀವ, ಚರಾಚರ ಅಂದ್ರೆ ಚರಾಚರಗಳು, ಚಲಿಸುವಂಥದ್ದು ಅಥವಾ ಚಲಿಸದೇ ಇರುವಂಥದ್ದು. ಚರ ಅಚರ ಅಂದ್ರೆ ಚರ ಚಲಿಸುವಂಥದ್ದು, ಅಚರ ಅಂದ್ರೆ ಚಲಿಸದೇ ಇರುವಂಥದ್ದು. ಹೀಗೆ ಇಲ್ಲಿ ಒಟ್ಟಾರೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಸರ್ವಭೂತಾನ ಬೀಜಂ ಅಹಂ ತದಹಂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. 2ನೇ ಪದ ಫಸ್ಟ್ ತಗೊಳ್ತೇನೆ. ಸರ್ವಭೂತಾನ ಬೀಜಂ ತದಹಂ, ಎಲ್ಲಾ ಜೀವಿಗಳ ಬೀಜ ನಾನೇ. ನ ತತ್ ಅಸ್ತಿ ನ ತದಸ್ತಿ ವಿನಾಯತ್ ಸ್ಯಾತ್ ಅಂದ್ರೆ ನನ್ನ ಅವಲಂಬನೆ ಇಲ್ಲದೆ ಯಾವುದೇ ಅಸ್ತಿತ್ವ ಇಲ್ಲಿ ಇಲ್ಲ ಜಗತ್ತಿನಲ್ಲಿ. ಯತ್ ಸ್ಯಾತ್ ಭೂತಂ ಮಯಾಭೂತಂ ಅಚರಾಚರಂ. ಇಲ್ಲಿ ಚರ ಅಚರ, ಚಲಿಸುವಂಥದ್ದು ಚಲಿಸದೇ ಇರುವಂಥದ್ದು ಯಾವುದು ನಾನಿಲ್ದೆ ಅಸ್ತಿತ್ವಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇದ್ರ ಅರ್ಥ ಏನ್ ಕೊಡುತ್ತಂದ್ರೆ ಎಲ್ಲಾ ಜೀವಿಗಳ ಮೂಲ ಕಾರಣ ನಾನೇ. ಯಚ್ಚಾಪಿ ಸರ್ವಭೂತಾನ, ಎಲ್ಲಾ ಜೀವಿಗಳ ಮೂಲ ಕಾರಣ ನಾನೇ. ಹಾಗಾಗಿ ಎಲ್ಲಾ ಜೀವಿಗಳ ಬೀಜ ನಾನೇ. ಬೀಜ ಪ್ರದಾನ ಮಾಡುವಂಥವನು ನಾನೇ. ನ ತದಸ್ತಿ ವಿನಾಯತ್ ಸ್ಯಾತ್, ನಾನಿಲ್ಲದೆ ಯಾವ
ಆ ಚರ ಅಚರಗಳು ಈ ಒಂದು ಅಸ್ತಿತ್ವದಲ್ಲಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತ. ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದರ ಒಂದು ಏನು ಸಾದೃಶ್ಯ ಶ್ರೀಮದ್ ಇದು ಶಿಲಾಪ್ರಪಾದರು ಏನ್ ಕೊಡ್ತಾರೆ ಅಂದ್ರೆ, ಈ ಬೀಜ ಇಲ್ಲದೆ ಗಿಡ ಹುಟ್ಟೋದಿಲ್ಲ, ಹಾಗೆ ಕೃಷ್ಣ ಇಲ್ಲದೆ ಜಗತ್ತು ಅಸ್ತಿತ್ವದಲ್ಲಿ ಬರೋದಿಲ್ಲ ಅಂತ ಹೇಳಿ. ಒಂದು ನಿಮಿಷ. AP ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಬಿ ಮಲಜಮ್ಮ, ಚಂದ್ರಿಕಾ ಮಾತಾಜಿ, ಚನ್ನಪ್ಪ ಪ್ರಭುಜಿ, ಇವ್ರ 5 ಜನ ಹೇಳಿ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಕೃಷ್ಣ ಮಾತಾಜಿ. ಶ್ಲೋಕ 39. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತತಸ್ತಿ ವಿನಾಯತ್ ಸ್ಯಾತ್ ಮಯಾ ಭೂತಾಂ ಚರಾಚರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಕಂಟಿನ್ಯೂ ಮಾಡಿ, ಬಿಡಬೇಡಿ, ಗ್ಯಾಪ್ ಬಿಡಬೇಡಿ, ಒಬ್ರಾದ್ಮೇಲೆ ಒಬ್ರು ಹೇಳ್ತಾ ಇರಿ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಥ್ಯಾಂಕ್ ಯು. ಯಚ್ಚಾಪಿ ರಿಪೀಟ್ ಮಾಡ್ಲಾ ಮಾತಾಜಿ? ಇಲ್ಲ, ಹೇಳಿದ್ರಲ್ಲ, ನೀವು ಹೇಳಿದ್ರಲ್ಲ ಈಗ. ಹೌದಾ? ನೆಕ್ಸ್ಟ್. ಥ್ಯಾಂಕ್ ಯು ಮಾತಾಜಿ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚನ್ನಪ್ಪ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ. ಹೇಳ್ತೇನೆ ಮಾತಾಜಿ. ಶ್ಲೋಕ 39. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಲಲಿತಾ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 40ನೇ ಶ್ಲೋಕ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷಾ ತೂದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ. ಹರೇ ಕೃಷ್ಣ. ಇಲ್ಲಿ ಅನುಸ್ವಾರ, ವಿಸರ್ಗ, ಒತ್ತಕ್ಷರಗಳು ಇದೆ, ಮತ್ತೆ ಅಲ್ಪ ಪ್ರಾಣ, ಮಹಾಪ್ರಾಣಗಳು ತುಂಬಾಗಳಿದೆ. ಸೊ ಯಾವಾಗ ಏರಿಸ್ಬೇಕು, ಯಾವಾಗ ಇಳಿಸ್ಬೇಕು ಅನ್ನೋದನ್ನ ಗಮನಿಸಿ. ನಾನ್ ತೋಸ್ತಿ, ತೋ ದೀರ್ಘ ಇದೆ ಮತ್ತೆ ಅವಗ್ರಹ ಇದೆ ಅಲ್ಲಿ. ಸೊ ಬಿಡಿಸಿದಾಗ ಏನಾಗುತ್ತೆ, ಅಂತಹ ಅಸ್ತಿ. ಸೊ ಕೂಡಿ ನಾನ್ ತೋಸ್ತಿ, ಕೂಡಿನ ಹೇಳ್ಬೋದು ಅಥವಾ ಬಿಡಿಸಿ ಆದ್ರೂ ಹೇಳ್ಬೋದು. ಬೆಟ್ರೆ ಕೂಡಿ ಹೇಳಿ. ನಾನ್ ತೋಸ್ತಿ ಮಮ ದಿವ್ಯಾನಾಂ. ವ್ಯಾ ಆ ಸ್ವರ ಇದ್ದಾಗ ವ್ಯಾ ಹೇಳ್ಬೇಕು. ದಿವ್ಯಾನಾಂ, ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ದೊಡ್ಡ ಇದೆ. ಏಷ ತೂದ್ದೇಶತಃ, ದೊಡ್ಡ ಇದೆ ತಕ್ಕೆ, ತೂದ್ದೇಶತಃ. ಇದನ್ನ ಬಿಡಿಸಿದಾಗ ತು ಉದ್ದೇಶತಃ ಅಂತ ಆಗುತ್ತೆ. ಸೊ ತೂದ್ದೇಶತಃ ಪ್ರೋಕ್ತೋ ದೀರ್ಘ ಇದೆ ಮತ್ತು ದೊಡ್ಡ ಊ ಇದೆ. ಪ್ರೋಕ್ತೋ ವಿಭೂತೇರ್ವಿಸ್ತರೋ. ಇದನ್ನ ಬಿಡಿಸಿದಾಗ ವಿಭೂತೇಹೇ ವಿಸ್ತರಃ ಆಗತ್ತೆ. ವಿಭೂತೇರ್ವಿಸ್ತರೋ ಮಯಾ. ತೇ ಆದ್ಮೇಲೆ ಅದಕ್ಕೆ ಒಟ್ರ ಸುಳಿ ಇದೆ ನೋಡಿ, ಅರ್ಕಾವಳಿ ಇದೆ, ಕ್ಷಮಿಸಿ, ವಕ್ಕೆ ಅರ್ಕಾವಳಿ ಇದೆ. ಸೊ ತೇ ಆದ್ಮೇಲೆ ರ ಹೇಳ್ಬೇಕು. ವಿಭೂತೇರ್ವಿಸ್ತರೋ, ಅಥವಾ ಕೂಡಿ ಹೇಳಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ವಿಭೂತೆ ವಿಸ್ತರೋ ಮಯಾ ಅಂತ ಹೇಳ್ಬೋದು. ವಿಭೂತೆ ವಿಸ್ತರೋ ಮಯಾ.
ಹರೇ ಕೃಷ್ಣ. ಇದ್ರದ್ದೊಂದು ಅರ್ಥವನ್ನ ತಿಳ್ಕೊಂಡು ಬರೋಣ. ನ ಅಂತಃ ಅಸ್ತಿ ನಾಂತೋಸ್ತಿ ಅಂದ್ರೆ ಅಂತ್ಯವಿಲ್ಲ. ಮಮ ದಿವ್ಯಾನ, ಯಾವ್ದಕ್ಕೆ ಅಂತ್ಯವಿಲ್ಲ? ಮಮ ಅಂದ್ರೆ ನನ್ನ, ದಿವ್ಯಾನಂ ಅಂದ್ರೆ ದಿವ್ಯತೆಗಳಿಗೆ. ಸೊ ನನ್ನ ದಿವ್ಯತೆಗಳಿಗೆ, ನನ್ನ ದೈವ ಅಭಿವ್ಯಕ್ತಿಗಳಿಗೆ ಅಂತ್ಯ ಇಲ್ಲ. ವಿಭೂತೀನ ಪರಂತಪ, ವಿಭೂತೀನಾಂ ಅಂದ್ರೆ ವಿಭೂತಿಗಳಿಗೆ ಎಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ವಿಭೂತಿ ಐಶ್ವರ್ಯಗಳು, ಭಗವಂತನ ಐಶ್ವರ್ಯಗಳಿಗೆ ಎಲ್ಲಿ ಹೇಳ್ತಾ ಇರುವಂತದ್ದು. ವಿಭೂತೀನಾಂ, ವಿಭೂತಿಗಳಿಗೆ ಅಂತ್ಯ ಇಲ್ಲ. ಪರಂತಪ, ಪರನನ್ನ ತಪಿಸುವವನು ಪರಂತಪ ಅಂದ್ರೆ ಶತ್ರುಗಳನ್ನ ಸುಡು ಅಂತವನಿಗೆ ಪರಂತಪ ಅಂತ ಕರೀತಾರೆ. ಅದು ಅರ್ಜುನ. ಏಷ ತುದ್ದೇಶತಃ ಪ್ರೋಕ್ತೋ, ಇಲ್ಲಿ ಏಷ ಅಂದ್ರೆ ಇವೆಲ್ಲವೂ. ತುದ್ದೇಶತಃ, ಅಲ್ಲಿ ತು ಉದ್ದೇಶತಃ ಅಂದ್ರೆ ಉದಾಹರಣೆಗಳಂತೆ ಅಂತ. ಇವೆಲ್ಲ ಏನಿದೆಯೋ ಇವು ಉದಾಹರಣೆಗಳಂತೆ, ನಾನಿನ್ನು ಹೇಳ್ತಾ ಇದ್ದೇನೆ ಅಂತ. ಪ್ರೋಕ್ತೋ, ಪ್ರೋಕ್ತೋ ಅಂತಂದ್ರೆ ಹೇಳಿದೆ. ವಿಭೂತೇರ್ ವಿಸ್ತರೋ ಮಯ, ಸೊ ವಿಭೂತೆ ವಿಸ್ತರ ಮಯ ಅಂದ್ರೆ ನನ್ನ ಮಹಿಮೆಯ ವಿವರಣೆ ಇರೋದು ಸೀಮೆ ಇಲ್ಲದೆ ಇರುವಂತದ್ದು, ಅಸೀಮವಾಗಿರುವಂತದ್ದು ಅಂತ ಹೇಳ್ತಾ ಇರುವಂತದ್ದು. ವಿಭೂತೆ ವಿಸ್ತರೋ ಮಯ. ಸೊ ವಿಸ್ತರೋ ಅಂತಂದ್ರೆ ಇಲ್ಲಿ ವಿಸ್ತಾರವಾಗಿ, ಐಶ್ವರ್ಯಗಳ ವಿಸ್ತಾರ ಇರುವಂತದ್ದು ತುಂಬಾ ಇದೆ ಅಂತ, ವಿಸ್ತಾರವಾಗಿದೆ ನನ್ನ ಐಶ್ವರ್ಯಗಳು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಓಕೆ, ಮಮ ದಿವ್ಯಾನ, ಇಲ್ಲಿ ನಾನ್ ತೋಸ್ತಿ ಮಮ ದಿವ್ಯಾನಾಂ, ನನ್ನ ದಿವ್ಯಗಳಿಗೆ, ನನ್ನ ಮಹಿಮೆಗಳಿಗೆ ಅಂತ್ಯ ಇಲ್ಲ. ವಿಭೂತಿನಾಂ ಪರಂತಪ, ಐಶ್ವರ್ಯಗಳಿಗೂ ಕೂಡ ಅಂತ್ಯ ಇಲ್ಲ. ಏಷಃ ಉದ್ದೇಶ ಪ್ರೋಕ್ತೋ, ಇವೆಲ್ಲ ನಾನು ಕೇವಲ ಸಂಕ್ಷಿಪ್ತವಾಗಿ ಹೇಳ್ದೇನಷ್ಟೇ. ವಿಭೂತೆ ವಿಸ್ತರೋ ಮಯ, ಸೊ ಹೀಗೆ ಈ ನನ್ನ ಮಹಿಮೆ ವಿವರಣೆ ಇರುವುದು ಅಸೀಮವಾಗಿರುವಂತದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ ಮಾತಾಜಿ, ಹೇಳ್ತೀರಾ ಅವ್ರಿಗೆ? ಹಾ, ಹೇಳ್ತೀನಿ. ಅಶ್ವಿನಿ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಮಾತಾಜಿ, ಗೀತಾ ಎಂ ಮಾತಾಜಿ, ಗೀತಾ ಕೋಡಿಕಲ್ ಮಾತಾಜಿ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳ್ಬೋದಾ ಮಾತಾಜಿ ನಾನು? ಹಾ, ಹೇಳಿ ಮಾತಾಜಿ, ಹೇಳಿ. ನಾಸ್ತೋಸ್ತಿ ಮಮ ದಿವ್ಯಾನಂ ವಿಭೂತಾನಂ ಪರಂ ನಾನ್ ತೋಸ್ತಿ, ನಾಸ್ತೋಸ್ತಿ ಮಮ ದಿವ್ಯಾನಂ, ನಾನ್ ತೋಸ್ತಿ ಮಾತಾಜಿ, ನಾನ್ ತೋಸ್ತಿ, ನಾಕೆ ಅನುಸ್ವರ ಇದೆಲ್ಲ, ನಾನ್ ಮೂಗಿಂದ ಬರ್ಬೇಕು. ನಾನ್ ತೋಸ್ತಿ, ನಾಸ್ತೋಸ್ತಿ ಮಮ ದಿವ್ಯಾನಂ ವಿಭೂತೀನಾಂ ಪರಂ ತಪ ಏಷ ತುದ್ದೋಷತಃ ಪ್ರೋಕ್ತೋ ವಿಭೂತೆ ವಿಸ್ತಾರೋ ಮಯ. ಕರೆಕ್ಟ್ ಇದೆಯಾ ಮಾತಾಜಿ? ಅಲ್ಲಿ ಸ್ವಲ್ಪ ಇದು ಆಯ್ತು, ಉದ್ದೇಶತಃ ಅಂತ, ಬಟ್ ನಡೆಯುತ್ತೆ ಕಲಿಯುವಾಗ ಅಷ್ಟು ಸರಳವಾಗಿ ಸಾಮಾನ್ಯ ಅವೆಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತುದ್ದೇಶತಃ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂ ತಪ ಏಷ ತುದ್ದೇಶತಃ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತುದ್ದೇಶಿತಃ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಹರೇ ಕೃಷ್ಣ. ಶ್ಲೋಕ 40. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತುದ್ದೇಶತಃ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಹರೇ ಕೃಷ್ಣ, ಧನ್ಯವಾದಗಳು. ಆಯ್ತು ಮಾತಾಜಿ, ಆಯ್ತು. ಸರಿ ಮತ್ತೆ ಒಂದನೇ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 41ನೇ ಶ್ಲೋಕ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ.
ಹರೇ ಕೃಷ್ಣ. ಯದ್ಯದ್ ವಿಭೂತಿಮತ್ ಸತ್ವಂ, ಇದರ ಒಂದು ಉಚ್ಚಾರಣೆ. ಯದ್ಯದ್ ಅದಕ್ಕೆ ಯಾವತ್ತಿದೆ, ಯದ್ಯದ್ ಅಂದಾಗ ಯತ್ ಅಂತ ಆಗುತ್ತೆ. ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವವ. ಇದನ್ನ ಬಿಡಿಸಿದಾಗ ಶ್ರೀಮತ್ ಊರ್ಜಿತಂ ಏವ ಅಂತ ಬರುತ್ತೆ. ಶ್ರೀಮದ್ ಊರ್ಜಿತಂ ಏವ ಅಂತ ಹೇಳಿ ನೀವು 2 ಪದ ಮಾಡ್ಬೋದು. ಶ್ರೀಮದೂರ್ಜಿತ ಏವವ, ಮವರೆಗೂ ಹೇಳಿ ಶ್ರೀಮದೂರ್ಜಿತ ಮವರೆಗೂ ಹೇಳಿ ಶ್ರೀಮದೂರ್ಜಿತಂ. ಆಮೇಲೆ ಮುಂದೆ ಅದಕ್ಕೆ ಮೇಕೆ ಏನು ಏ ಇದೆಯಲ್ಲ ಸ್ವರ, ಅದನ್ನ ಬೇರೆ ಪದ ಹೇಳಿ ಏವ. ಶ್ರೀಮದೂರ್ಜಿತಂ ಏವವ. ತತ್ತತ್ ದೇವಾವಗಚ್ಚತ್ವಂ, ಇಲ್ಲಿ ತತ್ತತ್ ಗಚ್ಚ ತ್ವಂ ಅಂತ ಹೇಳ್ಬೋದು. ತತ್ತತ್ ಏವ ಅವಗಚ್ಚ ಅಂತ ಬರುತ್ತದೆ. ಆಕ್ಚುಲಿ ಅದನ್ನ ಬಿಡಿಸಿದಾಗ ತತ್ತತ್ ಏವ ಅವಗಚ್ಚ ಅಂತ ಬರುತ್ತೆ. ಅದನ್ನ ನೀವು ತತ್ತತ್ ದೇವಾವಗಚ್ಚ ತ್ವಂ ಅಂತ ಹೇಳ್ಬೋದು ಕೂಡಿ. ಮಮ ತೇಜೋಂಶ ಸಂಭವಂ, ತೇಜೋಂಶ ಸಂಭವವನ್ನ ಬಿಡಿಸಿದಾಗ ತೇಜಃ ಅಂಶ ಸಂಭವಂ ಅಂತ ಬರುತ್ತೆ. ಇಲ್ಲಿ ಅವಗ್ರಹ ಇದೆ, ಜೋ ಆದ್ಮೇಲೆ ಸೊ ಅಂಶ, ಹಾಗಾಗಿ ಅಂಶ ಅಂತ ಬರುತ್ತೆ. ತೇಜೋಂಶ ಸಂಭವಂ ನೀವು 2 ಪದ ಮಾಡ್ಬೋದು. ತೇಜೋಂಶ 1 ಪದ, ಸಂಭವಂ 2 ಪದ. ತೇಜೋಂಶ ಸಂಭವಂ ಅಂತ ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಯತ್ ವಿಭೂತಿ ಮತ್ಸತ್ವಂ ಅಂದ್ರೆ ಯತ್ ಅಂತಂದ್ರೆ ಇಲ್ಲಿ ಯಾವ್ದೆಲ್ಲ ನನ್ನ ವೈಭವ ಸಂಪತ್ತು ಇದೆಯೋ ವಿಭೂತಿ, ಸತ್ವಂ ಸೊ ಇವು ವೈಭವಗಳು, ಶಕ್ತಿಶಾಲಿ ಆಗಿರುವಂತದ್ದು, ಮಹತ್ತಾಗಿರುವಂತದ್ದು ಗುಣ ಸೊ ಇರುವಂತ ವಸ್ತುಗಳಾಗಿದ್ರೂ ಕೂಡ, ಅಸ್ತಿತ್ವದಲ್ಲಿದ್ರೂ ಕೂಡ ಶ್ರೀಮದೂರ್ಜಿತಂ ಏವವಾ. ಶ್ರೀಮತ್ ಅಂದ್ರೆ ಈ ಐಶ್ವರ್ಯಯುಕ್ತ ಅಥವಾ ಸೌಂದರ್ಯಯುಕ್ತ ಅಂತ ಹೇಳ್ತಾರೆ ಶ್ರೀಮತ್ಗೆ. ಊರ್ಜಿತ ಅಂತಂದ್ರೆ ಐಶ್ವರ್ಯಯುಕ್ತವಾಗಿರುವಂತದ್ದು ಅಥವಾ ಭವ್ಯವಾಗಿರುವಂತದಕ್ಕೆ ಐಶ್ವರ್ಯ, ಇದು ಊರ್ಜಿತ ಅಂತ ಹೇಳಿ ಕರೀತಾರೆ. ಅಂದ್ರೆ ಸೌಂದರ್ಯ ಯುಕ್ತವಾಗಿರುವಂತದ್ದು, ಭವ್ಯವಾಗಿರುವಂತಹ ಈ ನನ್ನ ವಿಭೂತಿಗಳು ಅದು ಐಶ್ವರ್ಯಯುಕ್ತವಾಗಿರ್ಲಿ ಅಥವಾ ಬಲಶಾಲಿಯಾಗಿರ್ಲಿ, ಸೌಂದರ್ಯಯುಕ್ತವಾಗಿರ್ಲಿ ಅಥವಾ ಭವ್ಯವಾಗಿರ್ಲಿ ಅಂತ ಹೇಳಿ ಕರೀತಾರೆ. ತತ್ತ ದೇವಾವಗಚ್ಚತ್ವಂ ಅಂದ್ರೆ ಅದು ಎಲ್ಲವೂ ಅಂತ ತಿಳ್ಕೊ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಆಮೇಲೆ ಅರ್ಥ ಅದನ್ನ ಹೇಳ್ತೇನೆ. ಅದು ಎಲ್ಲವೂ ಅಂತ ತಿಳಿದುಕೋ. ಮತ್ ತೇಜೋಂಶ ಸಂಭವಂ, ಸೊ ಈ ಏನು ನನ್ನ ಮಮ ಅಂದ್ರೆ ನನ್ನ, ತೇಜ ಅಂದ್ರೆ ತೇಜಸ್ಸು, ನನ್ನ ತೇಜಸ್ಸು ಅಂಶ ಸಂಭವಂ ಕೇವಲ ಒಂದು ತುಣುಕು ನೋಟ ಅಂತ ಹೇಳಿದ ಹಾಗೆ, ಜಸ್ಟ್ ಒಂದು ಟ್ರೇಲರ್, ಜಸ್ಟ್ ಒಂದು ಭಾಗನಾಗಿ ತೋರಿಸ್ತಾ ಇರುವಂತದ್ದು. ಸೊ ಇದು ಒಂದು ಬೆಳಕಿನ ಕಿಡಿ ಅಷ್ಟೇ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ತೇಜೋಂಶ ಸಂಭವಂ. ಸೊ ಹೀಗೆ ಏನ್ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅಂದ್ರೆ, ಕೃಷ್ಣ ಅರ್ಜುನ ಈ ಲೋಕದಲ್ಲಿ ನನ್ನೆಲ್ಲ ಏನೇನು ಮಹಿಮೆಗಳು ವಿಭೂತಿಗಳು ಕಂಡು ಬರ್ತಾವಲ್ಲ, ಈ ಮಹಿಮೆ ಆಗಿರ್ಬೋದು, ಶಕ್ತಿ, ಬಲ, ಐಶ್ವರ್ಯ, ಇವೆಲ್ಲವುಗಳು ನನ್ನ ದಿವ್ಯ ತೇಜಸ್ಸಿನ ಒಂದು ಚಿಕ್ಕ ಭಾಗ ಮಾತ್ರ ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ, ಜ್ಯೋತಿ ಮಾತಾಜಿ, ಜ್ಯೋತಿ ಶ್ರೀ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಲಕ್ಷ್ಮೀ ಬೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದ್ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಯದ್ಯತ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ತದ್ದೇವ ಗಚ್ಚಂ ತ್ವಂ ಮಮ ತೇಜೋ ಸಂಭವಂ. ಹರೇ ಕೃಷ್ಣ ಮಾತಾಜಿ. ತದ್ದೇವಾವಗಚ್ಚ ಅಲ್ಲಿ ಬಿಟ್ರಿ ಮಾತಾಜಿ ನೀವು, ತದ್ದೇವಾವಗಚ್ಚ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದ್ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಯದ್ದತ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ. ತತ್ ದೇವ ತತ್ ತತ್ ದೇವಾ ತತ್ ದೇವಾ ಗಚ್ಚತ್ವಂ. ಹರೇ ಕೃಷ್ಣ ಮಾತಾಜಿ. ಹೇಳ ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಲೋಕ 41. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದ್ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಆಯ್ತು ಮಾತಾಜಿ, 5 ಜನ. ಸರಿ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 42ನೇ ಶ್ಲೋಕ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಬಾಹ್ಯಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ, ಇದರ ಒಂದು ಉಚ್ಚಾರಣೆ, ಅಥವಾ ಬಹುನೈತೇನ. ಬಹುನೈತೇನ ಬಿಡಿಸಿದಾಗ ಬಹುನಾ ಏತೇನ ಆಗುತ್ತೆ. ಬಹುನಾ ಏತೇನ ಕೂಡಿಸಿ ಬಹುನೈತೇನ ಕೂಡಿ ಹೇಳಿ. ಕಿಂ ಜ್ಞಾತೇನ ತವ ಅರ್ಜುನ. ತವ ಅರ್ಜುನ ಬಿಡಿಸಿದಾಗ ತವ ಅರ್ಜುನ. ವಿಷ್ಟ ಬಾಹ್ಯಂ ಇದಂ ವಿಷ್ಟಭ್ಯಾಹಂ ಇದಂ ಅಂತ ಕರೀತಾರೆ. ವಿಷ್ಟಭ್ಯಾಹಂ ಇದಂ ಬಿಡಿಸಿದಾಗ ವಿಷ್ಟಭ್ಯ ಅಹಂ ಆಗತ್ತೆ. ವಿಷ್ಟಭ್ಯ ಅಹಂ ಇದಂ. ನೀವು ವಿಷ್ಟಭ್ಯಾಹಂ ಇದಂ, ನೀವು 2 ಪದ ಮಾಡಿ. ವಿಷ್ಟಭ್ಯಾಹಂ 1 ಪದ, ಇದಂ 2ನೇ ಪದ. ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ. ಸ್ತಕ್ಕೆ ಸವತ್ತು ನವತ್ತು ಅನುಸ್ವಾರ ಇದೆ. ಕೃತ್ಸ್ನಂ. ಕಕ್ಕೆ ಒಟ್ರ ಸುಳಿ ಇದೆ. ಋಷಿರು ಹೇಳ್ಬೇಕು ಕೃತ್ಸ್ನಂ. ಏಕಾಂಶ ದೊಡ್ಡ ಇದೆ ನೋಡಿ. ಏಕಾಂಶೇನ ಸೊ ಏಕ ಅಂಶೇನ ಅಂತ ಕರೀತಾರೆ. ಏಕಾಂಶೇನ ಸ್ಥಿತೋ ಜಗತ್. ವ್ಯಂಜನ ಇದೆ ಎತ್ತಕ್ಕೆ. ಸೊ ಇದ್ರೊಂದು ಅರ್ಥ ತಿಳ್ಕೊಂಡ್ ಬರೋಣ. ಅಥವಾ ಅಂತ ಹೇಳ್ತಾ ಇರೋದು ಅಥವಾ ಇಂದ ಹಾಗೆ ಇಲ್ಲಿ ಬಹುನೈತೇನ, ಬಹುನಾ ಏತೇನ ಅಂತ. ಅಥವಾ ಬಹುನೈತೇನ ಕಿಂ ಅಂತ ಹೇಳಿ ಕರಿತಾ ಇದ್ದು ಪೂರ್ಣ. ಭಗವಂತ ಹೇಳ್ತಾ ಇರುವಂತದ್ದು, ಅರ್ಜುನ ನಾ ಇಷ್ಟೆಲ್ಲ ನಿನ್ಗೆ ಈ ವಿವರವಾದ ನನ್ನ ವಿಭೂತಿಗಳನ್ನ ಹೇಳ್ತಾ ಇದ್ದಾನೆ. ಆದ್ರೆ ಈ ಜ್ಞಾನದ ಅಗತ್ಯ ಏನು? ಕಿಂ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಈ ಜ್ಞಾನದ ಅಗತ್ಯ ಏನು ಅಂತ ಹೇಳಿ ಅರ್ಜುನನಿಗೆ ಕೇಳ್ತಾ ಇರುವಂತದ್ದು. ನಾನಿಷ್ಟು ಹೆಚ್ಚಿನ ಒಂದು ವಿಭೂತಿಗಳನ್ನ ಹೇಳೋದ್ರಿಂದ ನಿನಗೇನು ಇದಾಗತ್ತೆ, ಇದ್ರ ಅಗತ್ಯವೇನು ನಿನಗೆ? ಜ್ಞಾತೇನ ತವ ಅರ್ಜುನ. ಸೊ ಇವುಗಳನ್ನೆಲ್ಲ ತಿಳಿದುಕೊಳ್ಳೋದ್ರಿಂದ ಹೆಚ್ಚೇನು ಪ್ರಯೋಜನ ಈ ತರ ಪ್ರಶ್ನೆ ಕೇಳ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ. ವಿಷ್ಟಭ್ಯ ಅಂದ್ರೆ ವ್ಯಾಪಿಸುವಂತದ್ದು. ಅಹಂ ಅಂದ್ರೆ ನಾನು. ಕೃತ್ಸ್ನಂ ಅಂದ್ರೆ ಸಮಗ್ರವಾಗಿ. ಸೊ ನಾನು ಈ ಸಂಪೂರ್ಣವಾಗಿ ಸಮಗ್ರವಾಗಿ ಈ ವಿಶ್ವವನ್ನ ವ್ಯಾಪಿಸಿದ್ದೇನೆ, ಅಥವಾ ಆವರಿಸಿಕೊಂಡಿದ್ದೇನೆ. ಹೇಗೆ ಆವರಿಸಿಕೊಂಡಿದ್ದೇನೆ? ಇಡೀ ಈ ವಿಶ್ವವನ್ನ ಕೇವಲ ಒಂದು ಅಂಶದಿಂದಲೇ ನಾನು ವ್ಯಾಪಿಸಿದ್ದೇನೆ. ಏಕಾಂಶೇನ ಸ್ಥಿತೋ ಜಗತ್. ಈ ಜಗತ್ತೆಲ್ಲ ವ್ಯಾಪಿಸಿದ್ದೇನೆ, ಆದ್ರೆ ಕೇವಲ ಅಂಶಗಳಲ್ಲಿ ನಾನು ವ್ಯಾಪಿಸಿದ್ದೇನೆ. ಅದೇ ಒಂದೇ ಒಂದು ಅಂಶದಲ್ಲಿ ನಾನು ವ್ಯಾಪಿಸಿದ್ದೇನೆ ಅಂತ. ನನ್ನ ಕೇವಲ ಒಂದು ಅಂಶದಿಂದ ನಾನು ವ್ಯಾಪಿಸಿದ್ದೇನೆ. ಸೊ ಅಂದ್ರೆ ಈ ಭೌತಿಕ ಜಗತ್ತು ಕೇವಲ 1/4 ಅಂಶ ಇದ್ರೆ, ಆಧ್ಯಾತ್ಮಿಕ ಜಗತ್ತು 3/4 ಅಂಶ ಭಾಗ, ಅಂದ್ರೆ 3 ಭಾಗ ಅದಿದೆ ಅಂತ, ಆಧ್ಯಾತ್ಮಿಕ ಜಗತ್ತಿದೆ ಅಂತ ಅರ್ಥ. ಸೊ ಒಟ್ಟಾರೆ ಇದ್ರ ಅರ್ಥ ಏನ್ ಕೊಡುತ್ತಂದ್ರೆ, ಅರ್ಜುನ ಇಷ್ಟೆಲ್ಲಾ ಉದಾಹರಣೆಗಳನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ, ವಿಭೂತಿಗಳ ಉದಾಹರಣೆಗಳನ್ನ ನಾನು ಕೊಡ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ? ಸೊ ಕೇವಲ ನನ್ನ ಒಂದು ಅಂಶದ ಮೂಲಕವೇ ಸಂಪೂರ್ಣ ಜಗತ್ತಿನಲ್ಲಿ ನಾನು ಸ್ಥಿತವಾಗಿದ್ದೇನೆ. ಸೊ ಇಡೀ ಸೃಷ್ಟಿ ಕೇವಲ ಒಂದು ಅಂಶದ ಮೇಲೆ
ವ್ಯಾಪಿಸಿದ್ದೆ, ಕೇವಲ ನನ್ನ ಒಂದೇ ಒಂದು ಅಂಶದ ಮೇಲೆ ಇಡೀ ಜಗತ್ತು ವ್ಯಾಪಿಸಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತ. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಸೌಮ್ಯಶ್ರೀ ಮಾತಾಜಿ, ಕಾಂತಾಮಣಿ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಲಲಿತಾ, ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಸೌಮ್ಯಶ್ರೀ ಮಾತಾಜಿ. ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ रात का काम ही हो गया. विष्टभ्याहमिदं कृत्स्नम् एकांशेन स्थितो जगत्. हरे कृष्ण माताजी, धन्यवाद. हरे कृष्ण माताजी. अथवा बहुनैतेन किं ज्ञातेन तव अर्जुन विष्टभ्याहम् इदं कृत्स्नम् एकांशेन स्थितो जगत्. हरे कृष्ण माताजी. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಧನ್ಯವಾದಗಳು ಮಾತಾಜಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಮಂಗಳ ಮಾತಾಜಿ ಹೇಳಿ. ಯಾರು ಮಾತಾಡ್ತಿಲ್ಲ. ಮಂಜುಳ್. ಹರೇ ಕೃಷ್ಣ. ಯಾಕೆ ಎಲ್ರು ಏನ್ ಮಾಡ್ತಾ ಇದ್ದೀರಾ? ಕಿಂ ಜ್ಞಾನೇತೇನ ತವರ್ಜುನ ವಿಷ್ಟಭಾವ್ಯಾಮಿದಂ ಕೃತ್ಯಂ ಏಕಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಏಕಾಂಶೇನ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ಲಿಲ್ಲ? ಇಲ್ಲ ಕೇಳಿಸ್ಲಿಲ್ಲ ನಿಮ್ದು. ಸರಿ ಹೇಳಿ ಮಾತಾಜಿ. ಹೇಳಿ. ನಿಮ್ ಹೆಸರು ಕೂಗಿದಾರಲ್ಲ, ಕೂಗಿದ್ರೆ ಹೇಳಿ. ಕೂಗಿದಾರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಆಯ್ತು. ಇವರು ಸುಮಂಗ್ಲಾ ಮಾತಾಜಿ ಬಂದ್ರು. ಮಾತಾಜಿ ಅವರು ಏನು ಇದ್ರಲ್ಲ ಮಾತಾಜಿ, ಮತ್ತೆ ಇಲ್ಲಿವಾದ್ರ ಅನ್ಸುತ್ತೆ. ಓಕೆ ಮಾತಾಜಿ. ಇರ್ಲಿ. ಓಕೆ, ಸೊ ಇದು ಅಧ್ಯಾಯ ಮುಗೀತು. ಮತ್ತೆ ಮೊದಲಿನಿಂದ ಪ್ರಾರಂಭ ಮಾಡೋಣ ಇದೇ ಅಧ್ಯಾಯವನ್ನ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿ ಯೋಗೋ ನಾಮ ದಶಮೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಲಲಿತಾ ಮಾತಾಜಿ. ಹೇಳಿ ಮಾತಾಜಿ. ಅವ್ರಿಗೆ ಫಸ್ಟ್ ಇಂದ ಎಲ್ರಿಗೂ ಒಂದೊಂದು ಹೇಳಿಸ್ತಾ ಹೋಗ್ಬೇಕು. 10ನೇ ಅಧ್ಯಾಯ ಮೊದಲೇ ಶ್ಲೋಕದಿಂದ. ಓಕೆ ಓಕೆ. ಒಂದೊಂದು ಒಬ್ಬೊಬ್ರಿಗ. ಮಾತಾಜಿ ಒಂದೊಂದು ಒಬ್ಬೊಬ್ರಿಗೆ ಹೇಳಿ. ಓಕೆ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಂ ವಚಃ
ಯದ್ದೇಹಂ ಪರಮಂ ವಚಃ ಮಾತಾಜಿ, ಪರಮಂ ವಚಃ. ಶೃಣು ಮೇ ಪರಮಂ ವಚಃ ಯದ್ದೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಧನ್ಯವಾದಗಳು. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಯೇ ಮೇ ವಿದುಹ ನ ಮೇ ವಿದು ಮಾತಾಜಿ, ನ ಮೇ ನ ಮೇ ವಿದು ಸುರಗಣಃ ಪ್ರಭಾವಂ ನ ಮಹರ್ಷಿಯಃ ಅಹಮಾರ್ದಿಹಿ. ಅದೇಳಿ ಅಹಮಾದಿರ್ಹಿ ಅಮಾರ್ದಿಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ. ಎಲ್ರು ಮ್ಯೂಟ್ ಮಾಡ್ಕೋಬೇಡಿ, ಎಲ್ರು ಅನ್ಮ್ಯೂಟ್ ಮಾಡ್ಕೋಬೇಡಿ ದಯವಿಟ್ಟು. ಯಾರು ಹೇಳ್ತಾ ಇರ್ತಾರೋ ಅವ್ರ ಪ್ರಶ್ನೆಗಳು ಗೊತ್ತೇನೆ ಆಗಲ್ಲ, ಅವ್ರು ಹೇಳ್ತಾ ಇರೋದು ಅರ್ಥ ಆಗಲ್ಲ. ಯಾರು ಹೇಳ್ತಾ ಇರ್ತಾರೋ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವರು ಹೇಳಿದ್ರು ಅಹಮಾದಿರ್ಹಿ ಅಂತ ಬರುತ್ತೆ ಮಾತಾಜಿ. ಓಕೆ, ಅಲ್ಲಿ ಅರ್ಕಾವಳಿ ಇರೋದ್ರಿಂದ ಹೇಳಿ ಆಮೇಲೆ ಹೇಳ್ಬೇಕು. ಅಹಮಾದಿರ್ಹಿ ದೇವಾನ ಮಹರ್ಷೀಣಾಂ ಚ ಸರ್ವಶಃ. ಮಹರ್ದಿಹಿ ಕರೆಕ್ಟ್ ಮಾತಾಜಿ? ಅಹಮಾದಿರ್ಹಿ ಹಕ್ಕೆ ಮಾತ್ರ ಬರುತ್ತಲ್ಲ ಮಾತಾಜಿ, ಅಹಮಾದಿರ್ಹಿ. ಅಹಂ ಹಾ ಇದೆಯಲ್ಲ ಮಾತಾಜಿ, ಅದು ಅಹಮ, ಅದು ಸರಳವಾಗಿ ಹೇಳಿ, ಅಲ್ಲಿ ಏನ್ ಅರ್ಕಾವಳಿ ಇಲ್ಲಲ್ಲ. ಅಹಮಾದಿರ್ಹಿ ಅಹಮಾರ್ದಿರ್ಹಿ ದೇವಾನ್ ಮಹರ್ಷೀಣಾಂ ಚ ಸರ್ವಶಃ. ಸರಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದೇನಾ ಮಾತಾಜಿ? ನೆಕ್ಸ್ಟ್ ಇಲ್ಲ, ಒಂದ್ ನಿಮಿಷ, ನೆಕ್ಸ್ಟ್ ಮಾಡ್ತೇನೆ. ಸರಿ. ಯೋ ಮಾಮಜನ್ ಯೋ ಮಾಮಜ ಮನಾ, ಸಾರಿ ಮಾತಾಜಿ. ಯೋ ಮಾಮ ಜಮನಾದಿಂ ಚ ವೇತಿ ಯೋ ಮಾಂ ಅಜಂ, ಯೋ ಮಾಂ ಅಜಂ ಅನಾದಿಂ ಚ. ಯೋ ಮಾಮದ ಯೋ ಮಾಮ ಅಜಮಾ ನಿಮಿಷ, ಎಲ್ಲಿ ಮ ಅಂತ ಬರುತ್ತಲ್ಲ, ಮಾಮ್ ಅಂತ ಬಂತು, ಅಲ್ಲಿ ಪದದ ಎಂಡ್ ಆಗತ್ತೆ. ಒಂದು ಕೂಡಿ ಬಂದಾಗ ಮಾತ್ರ ಅಲ್ಲಿ ವ್ಯಂಜನ ಬಿಟ್ಟು ಒಂದು ಸ್ವರ ತಗೊಳ್ತಾರಷ್ಟೇ. ಬಟ್ ಇಲ್ಲಿ ಸ್ವರ ಕೂಡಿದಾಗ ಅದು ಪದ ಬಿಡಿಸೋದಿಲ್ಲ ಅದನ್ನ. ಮಾಮಜಂ, ಮಾಮ್ ಆದ್ಮೇಲೆ ಹಚ್ಬೇಕಲ್ಲಿ, ಮಾಮಜಂ. ಅಥವಾ ನಾವು ಹೇಳುವಾಗ ಸಾಮಾನ್ಯವಾಗಿ ಬಂದೇ ಬರುತ್ತೆ, ಮಾಮಜಂ ಅನಾದಿಂ, ಮಾಮಜಂ ಅನಾದಿಂ. ಎರಡ್ ಪದ ಮಾಡಿ ಇಲ್ಲಿ, ಮಾಮಜಂ ಮತ್ತೆ ಮ ಆದ್ಮೇಲೆ ಅಲ್ಲಿ ಹಾಕ್ಬೇಕು, ಅನಾದಿಂ. ಯೋ ಮಾಮಜಂ ಅನಾದಿಂ ಚ ವೇತಿ ಲೋಕ ಮಹೇಶ್ವರಂ ಅಸಮ್ಮೂಢಃ ಸ ಮತ್ಯರ್ಷು ಮರ್ತೇಶು. ತೋಕೆ ಇದೆಯಲ್ಲ, ಒಟ್ರು ಸುಳಿ ಸೊರ್ರ ಮೊದ್ಲು ಹೇಳ್ಬೇಕು, ತೋಕಿತ್ತ ಮುಂಚೆ. ಮರ್ತೇಶು ಸರ್ವಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ. ರತ್ನಾ ಬಸವರಾಜ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಯೋ ಮಂ ಅಜಂ ಅನಾದಿಂ ಚ ವೇತಿ ಲೋಕ ಮಹೇಶ್ವರಂ ಅಸಮ್ಮೂಢಃ ಸ ಮತ್ತೇಷು. ಯಾವ್ದು ಓದ್ತಾ ಇದಾರೆ ಮಾತಾಜಿ? ಸರ್ವ ಪಾಪೇ. ಹರೇ ಕೃಷ್ಣ. ಅವ್ರು ಯಾವ್ದು ಓದ್ತಾ ಇದಾರೆ ಮಾತಾಜಿ? ಐದನೇದ ಮಾತಾಜಿ. ನಾಲ್ಕನೇದು ಓದ್ತೀವಿ ಮಾತಾಜಿ. ಅಲ್ಲ, ಇಲ್ಲಿರೋದು ಬುದ್ಧಿಜ್ಞಾನ. ನೀವು ಬುದ್ಧಿಜ್ಞಾನ ಅಲ್ಲ, ನೀವು ಬೇರೆ ಓದ್ತಾ ಇದ್ದೀರಿ. ಒಂದ್ ನಿಮಿಷ. ಹರೇ ಕೃಷ್ಣ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಒಂದ್ ನಿಮಿಷ. ಸ್ಕ್ರೀನ್ ಮೇಲೆ ಏನ್ ಬರ್ತಾ ಇದೆಯೋ ಆ ಶ್ಲೋಕ ಹೇಳಿ. ಒಂದು. ಎರಡನೇದು ಎಲ್ರು ಅನ್ಮ್ಯೂಟ್ ಮಾಡ್ಕೋಬೇಡಿ. ಮೂರನೇದು ಈಗ ಯಾರು ಕೂಗಿರ್ತಾರಲ್ಲ, ಈಗ ಮಾತಾಜಿ ಕೂಗಿದ್ರು, ಕೂಗಿದಾಗ ನೀವು ಎಲ್ಲೋ ಇರ್ತೀರಾ, ಬೇರೆ ಕಡೆ ಇರ್ತೀರಾ. ಒಂದ್ ನಿಮಿಷ, ನಾನ್ ಮಾತಾಡ್ಬಹುದಾ? ಮಾತಾಡಿ. ಕೂಗಿದಾಗ ನಿಮ್ ಹೆಸರು ಕೂಗಿದಾಗ ನೀವ್ ಎಲ್ಲೋ ಇರ್ತೀರಾ ಅನ್ಕೊಳ್ಳಿ. ಈಗ ನೋಡಿ, ಅವರು ಅಲ್ಫಾಬೆಟಿಕಲಿ ಹೋಗ್ತಾ ಇದ್ದಾರೆ.
ಈಗ ನಿಮ್ದು ಯಾವಾಗ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನೆಕ್ಸ್ಟ್ ಇರೋರಿಗೆ. ಈಗ AP ಸುಮಿತ್ರಮ್ಮ ಮಾತಾಜಿಗೆ ಹೇಳಿದ್ರೆ ನೆಕ್ಸ್ಟ್ ಐಶ್ವರ್ಯ ಮಾತಾಜಿ ಬರ್ತಾರೆ ಅಂತ ಅವ್ರಿಗೆ ಗೊತ್ತು. ಆಮೇಲೆ ಅಂಬಿಕಾ ಮಾತಾಜಿ ರೆಡಿ ಇರ್ಬೇಕು. AP ಸುಮಿತ್ರ ಮಾತಾಜಿ ಹೇಳ್ತಾರೆ 3ನೇದ್ ನಂದು ಬರುತ್ತೆ ಅಂತ, ಅಶ್ವಿನಿ ಮಾತಾಜಿ 4ನೇದ್ ನಂದು ಬರುತ್ತೆ ಅಂತ ಅವ್ರು ಅವೇರ್ ಆಗಿರ್ಬೇಕು. ಸೊ ಆ ಸಮಯದಲ್ಲಿ ಎಲ್ಲಿ ಹೋಗ್ಬೇಡಿ. ಇನ್ನ ಏನೋ ನಿಮ್ದು ದೂರ ಇದೆಯೋ ಅಥವಾ ಎಂಡಿಗಿದೆ, V ನಲ್ಲಿದೆ, ವಿಜಯ್ ಪ್ರಭುಜಿದಿದೆ, ವಾಸಂತಿ ಮಾತಾಜಿದಿದೆ ಅಂತ ಇಟ್ಕೊಳ್ಳಿ. ಆವಾಗ ನೀವ್ ಏನ್ ಬೇಕೋ ಅದ ಕೆಲಸ ಮಾಡ್ಕೊಳ್ಳಿ ಅಲ್ಲ. ಸ್ವಲ್ಪ 2, 3, 4 ಜನರು ಇದ್ದಾಗ ಮುಂದಿನವರು 4 ಜನರ ಮುಂದೆ ಒಂದು ಸ್ಟಡಿ ಆಗಿರ್ಬೇಕು. ರೆಡಿ ಸ್ಟಡಿ ಅಂತ ಯಾಕೆ ಹೇಳ್ತಾರೆ? ಸೊ ಮುಂದಿನವರು ಸ್ಟಡಿ ಇರ್ಬೇಕು ಅಂತ. ಹೀಗಿದ್ರೇನೆ ಒಂದು ಟೈಮ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲ. ನೀವೆಲ್ರೂ ಇಲ್ಲಿ ತಿಳಿದವರಿದ್ದೀರಾ, ಭಕ್ತರಿದ್ದೀರಾ, ಭೌತಿಕ ಜಗತ್ತಿನಲ್ಲಿರೋರಲ್ಲ. ಸೊ ಇದನ್ನ ನಿಮ್ಗೆ ಹೇಳ್ಬೇಕು ಅಂತ ಇಲ್ಲ. ಓಕೆ, ಗಮನಿಸಿ. ಯಾರಿಗೆ ಕೂಗಿದ್ರು? ಇವ್ರಿಗೆ ಹೇಳಿದ್ರು ನೋಡಿ ಮಾತಾಜಿ. ಯಾರು ಹೇಳಿದ್ರ? ಸ್ವಲ್ಪ ಮಿಸ್ಟೇಕ್ ಆಯ್ತಲ್ಲ. ಹೇಳ್ತೀನಿ ಮಾತಾಜಿ, ಇವಾಗ ನಾನು ಹೇಳಿ. ಬುದ್ಧಿ ಜ್ಞಾನಂ ಅಸಮೋಹ ಕ್ಷಮಾ ಸತ್ವಂ ದಮಃ ಶಮಃ ಸುಖಂ ದುಃಖಂ ಭವೋ ಅಭಾವೋ ಭಯಂ ಚ ಅಭಯಂ ಏವ ಚ. ಹರೇ ಕೃಷ್ಣ ಮಾತಾಜಿ. ಸರಿ ಬಂದಿದೆ ಮಾತಾಜಿ. ಅದು 2ನೇ ಲೈನ್ ಅಲ್ಲಿ ಮಾತ್ರ 2ನೇ ಪದ ಸತ್ಯಂ, ಉಳಿದಿದ್ದೆಲ್ಲ ಸರಿ ಇದೆ. ಆಯ್ತು ಮಾತಾಜಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಹೇಳ್ತೀರಾ? ಇನ್ನೊಂದು ಹೇಳ್ಬೇಕಾ ಮಾತಾಜಿ? ಒಂದೊಂದೇ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಹೇಳ್ತೀರಾ? ರವಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಂ ಮತ್ತ ಏವ ಪೃಥಗ್ವಿದಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮನಸಾ ಜಾತಃ ಯೇಷಾಂ ಲೋಕ ಇಮಾ ಪ್ರಜಾಃ. ಮಾನಸ ಮಾತಾಜಿ. ಅದು ಮನಸ ಅಲ್ಲ, ಇದು ಲಾಸ್ಟ್ ಟೈಮ್ ನೀವು ಹಾಗೆ ಹೇಳಿದ್ರಿ. ಮಾನಸ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತಃ ಯೇಷಾಂ ಲೋಕ ಇಮಾ ಪ್ರಜಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ. ಶ್ರುತಿ ಮಾತಾಜಿ. ಶೀಲಾದೇವಿ ಮಾತಾಜಿ ಹೇಳಿ. ಏತಾ ವಿಭೂತಿಯಂ ಯೋಗಂ ಚ ಮಯೋ ವ್ಯಕ್ತಿ ತತ್ವತಃ ಸೋವಿಕಲ್ಪನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. 3ನೇ ಲೈನ್ ಅಲ್ಲಿ ಮೊದಲನೇ ಶಬ್ದ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಹರೇ ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಉಮಾದೇವಿ ಹೇಳಿ. ಹೇಳ ಮಾತಾಜಿ ಇನ್ನೊಂದ್ಸತಿ. ಅದೇ ಇದೆಲ್ಲ ಚೇಂಜ್ ಮಾಡ್ತಾರೆ. ಶ್ಲೋಕ 7. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭುವೋ ಮತ್ಸರ್ವಂ ಪ್ರವರ್ತತೆ ಮಾಂ ಬುಧಾ ಭಾವ ಸಮಾನ್ವಿತಃ. ಇನ್ನೊಂದು 10 ನಿಮಿಷ ಬಿಟ್ಟು ಇನ್ನೂ ಟೈಮ್ ಐತೆ. ರೇಖಾ ಮಾತಾಜಿ ಧನ್ಯವಾದಗಳು. ಇನ್ನೂ ಒಂದು 20 ನಿಮಿಷ ಬಿಟ್ಟೆ ಬರಕ್ ಹೇಳೋದೆ ನಿಂದ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ನೀವ್ ಹೇಳೋದಾದ್ರೆ ಹೇಳಿ, ಮ್ಯೂಟ್ ಅಲ್ಲಿ ಇರಿ. ಹೇಳ್ತೀರಾ ಮಾತಾಜಿ? ಕೇಳಿಸ್ತು ನಾನು ಹೇಳಿದ್ದು? ನೀವ್ ಹೇಳಿದ್ ಕೇಳಿಸ್ತು ಮಾತಾಜಿ.
ಅವ್ರು ಮಾತಾಡ್ತಿದ್ರಲ್ಲ ಅದಕ್ಕೆ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಹೇಳ್ತೀರಾ? ನೋಡಿ ಅನ್ಮ್ಯೂಟ್ ಮಾಡಿದ್ದಾರೆ, ಏನು ಇರ್ಲಿ ಬಿಡಿ ಮಾತಾಜಿ, ನೆಕ್ಸ್ಟ್ ಹೇಳ್ಬಿಡಿ. ಅವ್ರದ್ದು ಮ್ಯೂಟ್ ಆಗ್ತಾ ಇಲ್ಲ, ನಾನು ಮ್ಯೂಟ್ ಮಾಡ್ತಾ ಇದ್ದೇನೆ, ಮ್ಯೂಟ್ ಆಗ್ತಾ ಇಲ್ಲ ಅವ್ರದ್ದು. ಹೌದು. ವಾಸಂತಿ ಕೃಷ್ಣ ಮಾತಾಜಿ. ಮಾತಾಜಿ ಜ್ಯೋತಿ ಮಾತಾಜಿ ಹೇಳ್ಬೋದಾ? ಈಗ ಬೇಡ ಮಾತಾಜಿ, ಒಬ್ಬೊಬ್ಬರನ್ನೇ ಕರೀತಾ ಇದೀನಲ್ಲ, ನಿಮ್ದು ಆಗಿದೆ ಅಲ್ಲ? ಇಲ್ಲ ಮಾತಾಜಿ ಆಗಿಲ್ಲ, ಅದಕ್ಕೆ ಕೇಳಿದೆ. ಬರ್ತಾರೆ ಮಾತಾಜಿ, ಇನ್ನೊಂದು ರೌಂಡ್ ಬರ್ತಾರೆ. ಮತ್ತೆ ಬರ್ತಾರೆ, ಮೇಲಿಂದ ಕೆಳಗೆ ಬರ್ತಾರೆ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಮಚ್ಚಿತ ಮದ್ಗತ ಪ್ರಾಣಃ ಪತಯಂತ ಪರಸ್ಪರಂ ತಥಾಯಂತಚ್ಚ ಮಾಂ ನಿತ್ಯಂ ಕೃಷ್ಣಸ್ತಿ ಚ ರಮತಿ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ರಮಂತಿ ಚ. ಹರೇ ಹರೇ ಕೃಷ್ಣ. ವಿಜಯ್ ಪ್ರಭು ಹೇಳ್ತೀರಾ? ಹೇಳ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಾತಾಜಿ, ಸರಿಯಾಗಿ ಕೇಳಿಸ್ತಿಲ್ಲ. ಹೇಳಿ ಹೇಳಿ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಪುಪಯಾಂತಿ ತೇ. ಮಾಮುಪಯಾಂತಿ ತೇ. ಮಾಮು ಉಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸ್ವಲ್ಪ ಆಡಿಯೋ ಕಡೆಗೆ ಗಮನ ಇರ್ಲಿ ಮಾತಾಜಿ. ನಿಮ್ದು ಆಡಿಯೋ ಆನ್ ಇರುತ್ತೆ, ಕೆಲವೊಂದ್ಸಲಿ ತುಂಬಾ ಡಿಸ್ಟರ್ಬೆನ್ಸ್ ಕೇಳ್ತಾ ಇರುತ್ತೆ. ಓಕೆ ಮಾತಾಜಿ, ಓಕೆ ಮಾತಾಜಿ, ಸಾರಿ, ಥ್ಯಾಂಕ್ ಯು. ವಿಜಯ್ ಪ್ರಭುಜಿ ಹೇಳ್ತೀರಾ? ಯಾರೋ ವಿವೋ ಅಂತ ಹಾಕಿದ್ದಾರೆ, ವಿವೋ ಯಾರು, ಮಾತಾಜಿನ ಪ್ರಭುಜಿನ ಗೊತ್ತಿಲ್ಲ. ಹರೇ ಕೃಷ್ಣ. ಎಪಿ ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಂ ಅರ್ಜುನ ವಾಚದಿಂದ ಪ್ರಾರಂಭ ಮಾಡಿ ಮಾತಾಜಿ. ಸಾರಿ ಮಾತಾಜಿ. ಅರ್ಜುನ ವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವ ಮಜಂ ವಿಭಂ. ಮಜಂ ಅಂತ ಶಬ್ದ ಇಲ್ಲ, ಅದು ಆದಿದೇವಂ ಅಜಂ. ಅಜಂ, ಓಕೆ. ಅದು ಆದಿದೇವಂ ಅಂತ ಹೇಳ್ಬೇಕು. ಸರಿ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ. ಅಹುಸ್ತ ವೃಷಾಹ್ಯಾಹ ಸರ್ವೇ ದೇವರ್ಷಿನಾರ್ಧ ಹಸಿತೋ ದೇವೋ ಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೆ. ಆಹುಸ್ತ್ವಾಂ ಋಷಯ ಸರ್ವೇ. ಹಿಂದೆ ಬರುತ್ತೆ, ರು ಮುಂದೆ ಹೋಗುತ್ತೆ, ಋಷಯ. ಆಹುಸ್ತ್ವಾಂ ಋಷಯ ಸರ್ವೇ. ಸರಿ, ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಮಲ್ಲಜಮ್ಮ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದಾರೆ ನೋಡಿ, ಅಟೆಂಡೆನ್ಸ್ ಲಿಂಕ್ ಇದೆ, ಎಲ್ರು ಅಟೆಂಡೆನ್ಸ್ ಹಾಕಿ. ಇದು ಇದ್ ಮಾಡಿ ಮಾತಾಜಿ ಮುಂದೆ. ಮೇದತ್ರುತಂ ಮನ್ಯೆ ಯಾನಂ ವದಸಿ ಕೇಶವ ನೈಹಿತೆ ಯನ್ಮಾಂ ವದಸಿ ಕೇಶವ. ಯನ್ಮಾಂ ವದಸಿ ಕೇಶವ ನಾಹಿತೆ ಭಗವಾನ್ ವ್ಯಕ್ತಿಂ ವಿದುರ್ದೇವಾನ ದಾನವ. ಮಾತಾಜಿ ದಾನವಾಹ. ಮಾತಾಜಿ ಇದು ತಪ್ಪಾಯ್ತಾ ಮಾತಾಜಿ? ಇಲ್ಲ, ಸರಿ ಬಂದಿದೆ.
ಹೌದಾ? ಗಮನ ಥ್ಯಾಂಕ್ ಯು. ಇದೆ ನಿಮ್ಗೆಲ್ಲ, ಗಮನ ಕೊಡ್ತಾ ಇದ್ದೀರಾ. ನೀವು ಏನ್ ಹೇಳಿದೀನಲ್ಲ ಅದು ಕರೆಕ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಹೌದು, ಹರೇ ಕೃಷ್ಣ. ಮಾಡ್ಕೊಳ್ಳೋ ಪ್ರಯತ್ನ. ಚಂದ್ರಿಕಾ ಮಾತಾಜಿ. ಮಾತಾಜಿ. ಸ್ವಯಂ ಏವಾತ್ಮನಾತ್ಮಾನಂ ವೇತ್ತ ತತ್ವಂ ಪುರುಷೋತ್ತಮಂ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಹರೇ ಕೃಷ್ಣ. ಚನ್ನಪ್ಪ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇದು ವೇತ್ತತ್ವಂ, ವೇತ್ತತ್ವಂ, ವೇತ್ತತ್ವಂ. ಮಾತಾಜಿ ಇಲ್ಲ ಮಾತಾಜಿ ಇನ್ನೊಂದ್ಸಲ. ಇಲ್ಲ ಮೇಡಮ್, ಬರುತ್ತೆ ಮಾತಾಜಿ. ಕ್ಷಮಿಸಿ, ನಾನು ನಿಮಗೆ ಕರೆಕ್ಷನ್ ಮಾಡಿದೆ. ಇರ್ಲಿ ಮಾತಾಜಿ, ತಪ್ಪಾಗ್ತಾ ಇದೆಯಲ್ಲ ಮಾತಾಜಿ. ಹರೇ ಕೃಷ್ಣ. ಚನ್ನಪ್ಪ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ನೆಕ್ಸ್ಟ್ ಶ್ಲೋಕ ಮಾತಾಜಿ. ಶ್ಲೋಕ 16. ವಕ್ತುಂ ಹರ್ಷಸ್ಯ ಶೇಷೇಣ ದಿವ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿ ಅಭಿರ್ಲೋಕಕಾನ್ ಇಮಾಂಸ ವ್ಯಾಸ ತಿಷ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ವಕ್ತುಂ ಅರ್ಹಸ್ಯ ಮಾ ಆದ್ಮೇಲೆ ಅಲ್ಲಿ ಹ ಹಚ್ಬೇಕು. ನೀವು ಯಾವಾಗ ಬಂದಿದ್ದೀರಾ? ಯಾರು ನೀವು? ಸೊ ನೀವು ಮೊದ್ಲಿಂದ ಇರ್ಲಿಲ್ಲ ಅನ್ಕೊಳ್ತಾನೆ ಅಲ್ಲ? ಇಲ್ಲ, ಇವತ್ತೇ ಬಂದೆ ಮಾತಾಜಿ. ಓಕೆ, ಹಿಂದಿನ ಎಲ್ಲ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಅಲ್ಲಿ ಸ್ವಲ್ಪ ಹೇಳಿದೆ ಹೇಗೆ ತಗೋಬೇಕು ಅಂತ ಹೇಳಿ. ವಕ್ತುಂ ಅರ್ಹಸ್ಯ ಅಲ್ಲಿ ಮಾ ಆದ್ಮೇಲೆ ಅ ಹಚ್ಬೇಕು, ಸ್ವರ ಸೆಪರೇಟ್ ಮಾಡ್ಬೇಕು ಅದನ್ನ. ವಕ್ತುಂ ಅರ್ಹಸ್ಯ ಅಶೇಷೇಣ ಅಂತ ಬರುತ್ತೆ, 3 ಪದ ಬರುತ್ತೆ ಇಲ್ಲಿ. ವಕ್ತುಂ ಅರ್ಹಸ್ಯ ಅಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿ, ಒಂದ್ ಪದ ಮಾಡಿ, ಯಾಭಿರ್ವಿಭೂತಿಭಿರ್ ಲೋಕಾನ್. ಯಾಭಿರ್ವಿಭೂತಿಭಿಃ ಅಂತ ಬರುತ್ತೆ ಆಕ್ಚುಲಿ, ಅದು ಯಾಭಿರ್ವಿಭೂತಿಭಿಃ ಲೋಕಾನ್. ಲೋಕಾನ್ ಅನ್ನುವಂಥದ್ದು 2ನೇ ಪದ ಮಾಡ್ಬೇಕು. ಯಾಭಿರ್ವಿಭೂತಿಭಿಃ ಲೋಕಾನ್ ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಟಸಿ. ರಿಪೀಟ್ ಮಾಡ್ಲೇ ಮಾತಾಜಿ? ನೋಡಿ, ನಿಮ್ಗೆ ಇದು ಮಾಡ್ಕೊಂಡಿದ್ರೆ, ಪರ್ಸ್ಯೂ ಮಾಡ್ಕೊಂಡಿದ್ರೆ ಮಾಡಿ. ವಕ್ತುಂ ರಹಸ್ಯ ಶೇಷೇಣ ದಿವ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿ ಅಭಿಲೋಕಾಯ. ಯಾಭಿರ್ವಿಭೂತಿಭಿ ಒಂದ್ ಪದ, ಭಿ ಯಾಭಿರ್ವಿಭೂತಿಭಿ ಬಂದು ಅಲ್ಲಿ ನಿಲ್ಲಿಸ್ಬೇಕು. ಆಮೇಲೆ ಓಕೆ, ಅಲೋರ್ಕಾನ. ಇಲ್ಲ, ನೀವು ಮತ್ತೆ ಅಲ್ಲಿ ಅರ್ಕಾವಳಿ ಹಚ್ಬೇಕಿಲ್ಲ, ಲೋಕಾನ್ ಅಂತ ಹೇಳಿ. ಅದು ಗಮನಿಸಿ ನೀವು ಹಿಂದಿನ ಪದ. ಯಾಭಿರ್ವಿಭೂತಿಭಿ ಲೋಕಾನ್. ಯಾಭಿರ್ವಿಭೂತಿ ಲೋಕಾನ್. ಓಕೆ. ಇಮಾಂಶಃ ವ್ಯಾಪ್ಯ ತಿಷ್ಯಸಿ. ಇಮಾಂಸ್ವಂ ಸೌಖ್ಯ ತವತ್ತು ಒವತ್ತಿದೆಲ್ಲ ತ್ವಂ. ಇಮಾಂಸ್ವಂ ವ್ಯಾಪ್ಯ ತಿಷ್ಟಸಿ. ನೀವೀಗ ಜಾಯಿನ್ ಆಗಿದ್ದೀರಲ್ಲ, ಹಾಗಾಗಿ ಸ್ವಲ್ಪ ಆಗತ್ತೆ, ಎಲ್ಲರಿಗೂ ಆಗತ್ತೆ, ಅದು ಸಾಮಾನ್ಯ. ನೀವು ಹಿಂದಿನ ಕೇಳ್ಕೊಳ್ಳಿ, ರೆಗ್ಯುಲರ್ ಆಗಿರಿ, ನಿಮ್ಗೆ ಉಚ್ಚಾರಣೆ ಸರಿ ಆಗತ್ತೆ. ನಿಮ್ಮ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತನೇ ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗೀನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವಾನ್ ಮಯಾ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಂತತೆ ಕಥಯಿಷ್ಯಾಮಿ ದಿವ್ಯಾತ್ಮ ವಿಭೂತಯಃ ಪ್ರಾಧಾನ್ಯಥ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಅರ್ಕೋಡಿಕಲ್ ಮಾತಾಜಿ. ಗೀತಾ ಅರ್ಕೋಡಿಕಲ್ ಮಾತಾಜಿ. ಹರಿಣಿ ಕಕ್ಕೇರಿ ಮಾತಾಜಿ. ಶ್ಲೋಕ 20.
अहमात्मा गुडाकेश सर्वभूताशयस्थितः अहमादिश्च मध्यं च ಭೂತಾನಾಮಂತ ಏವ ಚ. ಹರಿ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಜ್ಯೋತಿ ಮಾತಾಜಿ, ಗೀತಾರ್ ಕೋಡಿಕಲ್ ಮಾತಾಜಿ ಹೇಳಿ. ಶ್ಲೋಕ 21. ಆದಿತ್ಯಾನಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತ್ತಾಮಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಹಲೋ ಜಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಹೇಳಿ ಮಾತಾಜಿ. ಶ್ಲೋಕ ಹೇಳ್ತೀರಾ? ಹೇಳ್ತೀನಿ ಮಾತಾಜಿ. ಶ್ಲೋಕ 22. ವೇದಾನಾಂ ಸಾಮ ವೇದೋಸ್ಮಿ ದೇವನಾಮಾಸ್ಮಿ ವಾಸವ ಇಂದ್ರಿಯಾಣಾಂ ಮನಸ್ಸಾಸ್ಮಿ ಭೂತಾನಾಸ್ಮಿ ಚೇತನ. ಹರೇ ಕೃಷ್ಣ ಮಾತಾಜಿ. ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ನೋಡಿ ಗಮನಿಸಿ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ರುದ್ರಾಣಾಂ ಶಂಕರಾಚಾಸ್ಮಿ ವಿತ್ತೇಶೋ ಯಕ್ಷ ರಾಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ಹರೇ ಕೃಷ್ಣ. ಬರೀ ಜ್ಯೋತಿ ಮಾತಾಜಿ. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಪುರೋಧಸಾಂಶ ಮೋಕ್ಷಮಾಂ ವಿದ್ಧಿ ಪಾರ್ಥ ಪುರಸ್ಪತಿಂ ಸೇನಾದೀನಾಮಹಂ ಸ್ಕಂದಂ ಸರಸಾಮಸ್ಮಿ ಸಾಗರಃ. ಸ್ಕಂದಃ ಮೂರನೇ ಲೈನು ಕೊನೆ ಪದ ಸ್ಕಂದಃ. ವಿಸರ್ಗ ಇದೆ ಪ್ರಭುಜಿ. ಜ್ಯೋತಿ ಮಾತಾಜಿ ಹೇಳ್ತೀರಾ? ಹೇಳಿ. ನೆಟ್ವರ್ಕ್ ಸರಿ ಇಲ್ಲ ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಲಲಿತಾ ಮಾತಾಜಿ, ಟೆನ್ಷನ್ ತಗೋಬೇಡಿ. ಇದ್ ಮಾಡಿ, ಯಾಕಂದ್ರೆ ಅವ್ರು ಅನ್ಮ್ಯೂಟ್ ಮಾಡ್ಕೊಳಲ್ಲ ಕೆಲವೊಮ್ಮೆ. ನೀವು ಇದ್ ಮಾಡ್ಕೋಬೇಡಿ, ಆರಾಮಾಗಿ ಹೇಳಿ. ಅವ್ರು ಲಕ್ಷ್ಮೀ ಬಿವಿ ಮಾತಾಜಿ ಅವರು ಮಾಡ್ಕೋತಿಲ್ಲ. ಸೌಮಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಹರ್ಷೀಣಾಂ ಭೃಗುರಹಂ ಗಿರಾಮಾಸ್ಮೇಕಮಕ್ಷರಂ ಯಜ್ಞಾನಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೌಮಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಚ್ಛ್ರೈಷವ ಸಂಶ್ವಾನ ಮಾತಾಜಿ. ಇದು ಉಚ್ಛ್ರೈಷವ ಸಂಶ್ವಾನಾಂ ವಿದ್ಧಿಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನಾರಾಣಾಂ ಚ ನರದೀಪಂ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಉಶ್ರೈ ಸವಸಂ ಅಂತ ಬರುತ್ತೆ. ಅಲ್ಲಿ ಆಕ್ಚುಲಿ ಅನುಸ್ವಾರ ಬರೋದಿಲ್ಲ, ಮ ಬರುತ್ತೆ. ಮನೆ ಅನುಸ್ವಾರ ಆಕ್ಚುಲಿ, ಬಟ್ ಅಲ್ಲಿ ಪದಗಳು ಕೂಡುವಾಗ ಮ ಬರುತ್ತೆ. ಉಚ್ಚೈಷವಸಂ ಅಂತ ಹೇಳ್ಬೇಕು. ಉಚ್ಚೈಷವಸಂ ಅಶ್ವಾನಾಂ. ಉಚ್ಚೈಶ್ರವಸಂ ಅಶ್ವಾನಾಂ. ಉಚ್ಛ್ರೈಷವಸಂ ಅಶ್ವಾನಾಂ. ಮತ್ತೆ ಇಲ್ಲಿ ಎರಡನೇ ಲೈನ್ ಅಲ್ಲಿ ಕೊನೆ ಪದ ಇದೆಯಲ್ಲ, ಮಾಂ ಅಮೃತೋದ್ಭವಂ. ಮಾಂ ಅಮೃತೋದ್ಭವಂ ಅಥವಾ ಮಾಂ ಅಮೃತಂ ಉದ್ಭವಂ ಅಂತ ಬರುತ್ತೆ. ಮಾಂ ಅಮೃತ ಉದ್ಭವಂ ಅಂತ ಬರುತ್ತೆ. ಅಮೃತೋದ್ಭವಂ. ಹರೇ ಕೃಷ್ಣ.
ಸಾಕ ಮಾತಾಜಿ? 5 ಗಂಟೆ 2 ನಿಮಿಷ ಆಯ್ತು. ಹೇಳಿಸ್ಲಾ? ಇರ್ಲಿ ಮಾತಾಜಿ, ಬೇಡ. ಧನ್ಯವಾದಗಳು ಮಾತಾಜಿ ನಿಮಗೆ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೀಟಿಂಗ್ ಎಂಡ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಚರಿತಾಮೃತ ಯಾವ ಲಿಂಕ್ ಅಲ್ಲಿ ಇದೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಈಗ ಪ್ರಾರಂಭ ಆಗತ್ತೆ. ಇದೇ ಲಿಂಕ್ ಮಾತಾಜಿ? ಇದೇ ಲಿಂಕ್ 5ರಿಂದ 6. ಹಾ ಇದೇ ಲಿಂಕ್. ಓಕೆ ಓಕೆ. ಹರೇ ಕೃಷ್ಣ. ಶ್ಲೋಕ ಕಲಿಯುವ ತರಗತಿಯನ್ನ ಎಂಡ್ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಸೊ ಯಾರೆಲ್ಲ ಅಟೆಂಡೆನ್ಸ್ ಹಾಕಿಲ್ವೋ ಅವರು ಅಟೆಂಡೆನ್ಸ್ ಹಾಕಿ. ಧನ್ಯವಾದಗಳು. ಧನ್ಯವಾದಗಳು.